ಎಸ್, ನಾನು ಈ ಬಗ್ಗೆ ಹಿರಿಯ ಪತ್ರಕರ್ತರಾಗಿರುವಂಥ ಬೆಂಗಳೂರಿನಿಂದ ನಂಜುಂಡಪ್ಪ ಅವರು ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡಲಿಕ್ಕಿದ್ದಾರೆ. ನೇರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ತರಣತ್ ಅವರೇ. ಎಸ್, ಈಗ ಬೊಮ್ಮಾಯಿ ಅವರು ನಿನ್ನೆ ದಿವಸ ದಿಲ್ಲಿಯಲ್ಲಿ ಹೇಳಿರುವಂಥ ಒಂದು ಮಾತು, ಮುಂದಿನ ವಿಧಾನಸಭಾ ಚುನಾವಣೆಗೆ ಅಂದರೆ ಮುಂಬರುವ ವರ್ಷದಲ್ಲಿ ಬರುವಂಥ ವಿಧಾನಸಭಾ ಚುನಾವಣೆಗೆ ನನ್ನದೇ ನೇತೃತ್ವ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಅವಧಿಗೆ ಕೂಡ BJPಯನ್ನು ಅಧಿಕಾರಕ್ಕೆ ತರ್ತೇನೆ ಅನ್ನುವಂಥ ವಿಚಾರ. ಈಗ ನಾನು ಕೇಳುವಂಥದ್ದು, ಇದನ್ನು ಕೇವಲ ಒಂದು ಮಾಮೂಲಿ ಸ್ಟೇಟ್ಮೆಂಟ್ ಅಂತ ತೆಗೊಳ್ಳುವುದೋ ಅಥವಾ ಇದೆಲ್ಲೋ ಮುಖ್ಯಮಂತ್ರಿಯವರು ಸ್ವಯಂ ಆಗಿ ಅಥವಾ ಅವರ ಒಂದು ಮುಖ್ಯಮಂತ್ರಿ ಪದವಿಯ ಒಂದು ಸ್ಥಾನವನ್ನು ಅಥವಾ ಅವರು BJPಯಲ್ಲಿ ಅವರ ಅಸ್ತಿತ್ವವನ್ನು, ಸ್ವತಂತ್ರವಾದ ಅಸ್ತಿತ್ವವನ್ನು ಮತ್ತು ಜೊತೆಗೆ ಯಡಿಯೂರಪ್ಪ ಅವರ ಛಾಯೆಯಿಂದ ಎಲ್ಲೋ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಇದನ್ನು ನಾವು ತೆಗೆದುಕೊಳ್ಳಬಹುದು ಅಥವಾ ಇಟ್ಸ್ ಎ ಮಾಮೂಲಿ ಸ್ಟೇಟ್ಮೆಂಟ್ ಅಂತ ತೆಗೊಳ್ಬಹುದಾ ಅಂತ? ಇದಕ್ಕೆ ತುಂಬಾ ಅರ್ಥಗಳಿದಾವೆ ತರಣತ್ ಅವರೇ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಓಕೆ, ಶಿಕ್ಷಣ ಸಚಿವರಾಗಿದ್ದಂತ H. ವಿಶ್ವನಾಥ್ ಅವರು ಒಂದ್ ಮಾತು ಹೇಳ್ತಾರೆ ಅವ್ರಿಗೆ. SM ಕೃಷ್ಣ ಅವರೇ, ನೀವು ಕಾಫಿ ಬೀಜನ ಹುರಿದು ಪುಡಿ ಮಾಡೋದ್ ನೀವು ನೋಡಿದೀರಾ ಅಂತ. ಇಲ್ಲ, ಏನಕ್ಕೆ ಏನಕ್ಕೆ ಈ ಮಾತು ಕೇಳ್ತಾ ಇದ್ದೀರಾ ಅಂತ ವಿಶ್ವನಾಥ್ ಅವ್ರನ್ನ SM ಕೃಷ್ಣ ಕೇಳ್ತಾರಂತೆ. ಅದಕ್ಕೆ ನೋಡಿ, ಈ ನಮ್ಮ ಕಾಫಿ ಪುಡಿ ಅಂಗಡಿಗಳ ಮುಂದೆ ಕಾಫಿ ಪುಡಿಯ ಬೀಜವನ್ನ ನಿಮ್ಮ ಎದುರೇ ಉರಿದು ಪುಡಿ ಮಾಡಿ ಕೊಡಲಾಗುವುದು ಅಂತ ಬೋರ್ಡ್ ಹಾಕಿರ್ತಾರೆ. ನೀವು ಗಮನಿಸಿರಬಹುದು. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹಂಗೆ ನಮ್ಮ ಬೀಜವನ್ನ ಉರಿದು ನಮ್ಮ ಎದುರುಗಡೆನೆ ಪುಡಿ ಮಾಡುತ್ತೆ. ಹೈಕಮಾಂಡ್ ಸಂಸ್ಕೃತಿ ಅಂತ ಅಂದ್ರೆ ಅದು ಅಂತ SM ಕೃಷ್ಣ ಅವ್ರಿಗೆ ಹೇಳಿದ್ರಂತೆ. ಇದರಲ್ಲಿ ಸಾಕಷ್ಟು ಗೂಢಾರ್ಥಗಳಿದಾವೆ, ಎಷ್ಟು ಅರ್ಥಗರ್ಭಿತವಾದ ಇರುತ್ತೆ. ನಮ್ಮ ಎದುರುಗಡೆನೆ ಪುಡಿ ಮಾಡಿ ನಮ್ಗೆ ಕೊಡ್ತಾರೆ ಅನ್ನೋ ಅಂತ ಒಂದು ಸಂದೇಶ ಇದೆಯಲ್ಲ, ಅದು BJP ಹೈಕಮಾಂಡ್ಗೂ ಸಲ್ಲುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ದುರ್ಬಲ ಆಗಿರಬಹುದು. ಅವರು ಒಟ್ಟಾರೆ ಒಂದು ಪಕ್ಷವನ್ನ ನಿಯಂತ್ರಣಕ್ಕೆ ತರಬೇಕು, ಒಂದು ರಾಜ್ಯದಲ್ಲಿ ಚುನಾವಣೆಗೆ ಸಜ್ಜಾಗ್ಬೇಕು ಅಂತಂದ್ರೆ ಈ ರೀತಿಯ ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಹಿಂದೆ BJP ಅಷ್ಟು ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ಈ ರೀತಿಯ ಸಂದೇಶಗಳನ್ನು ಕೊಡ್ತಾ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ತನ್ನದೇ ಆದಂತಹ ಒಂದು ಅಧ್ಯಯನ ಮಾಡಿಸುತ್ತೆ, ತಂದೆ ಆದಂತಹ ರೀತಿಯಲ್ಲಿ ಮಾಹಿತಿಗಳನ್ನ ಪಡೆಯುತ್ತೆ. ಎಲ್ಲಾ ವಲಯಗಳಲ್ಲೂ ಕೂಡ ಮಾಹಿತಿಯನ್ನ ಪಡೆದು ಅದರ ಆಧಾರದ ಮೇಲೆ ಆಕ್ಟ್ ಮಾಡುತ್ತೆ. ಈಗ ಯಡಿಯೂರಪ್ಪ ಅವರ ಆಪ್ತರ ಮೇಲೆ ನಡೆದಂತಹ IT ದಾಳಿಯ ಹಿನ್ನೆಲೆಗೂ ಮತ್ತೆ ಬೊಮ್ಮಾಯಿ ಅವರ ಒಂದು ಸ್ಟೇಟ್ಮೆಂಟ್, ಅವರ ಒಂದು ಟೋನ್ ಬದಲಾಗಿರುವಂತದ್ದು, ಎರಡಕ್ಕೂ ಪರಸ್ಪರ ಪೂರಕವಾದ ಸಂಬಂಧ ಇದೆ. ಇದು ಒಂದು ಎಚ್ಚರಿಕೆ ಸಂದೇಶ. ತುಂಬಾ ದಿವಸ ರಾಜಕೀಯದಲ್ಲಿ ತುಂಬಾ ನಿರ್ಣಾಯಕ ಪಾತ್ರ ವಹಿಸೋದಕ್ಕೆ ಯಾರಿಗೂ ಬಿಡಬಾರದು ಅನ್ನುವಂಥದ್ದು ಈಗಿನ BJP ಹೈಕಮಾಂಡ್ ನ ಸ್ಪಷ್ಟವಾದ ಒಂದು ನಿಲುವು. ಈಗ ಆ ನಿಲುವಿಗೆ ಪೂರಕವಾಗಿ ಈಗ ಈ IT ದಾಳಿ ಮಾಡಿಸಿರುವಂತದ್ದು ಕೂಡ ಇದು ನಡೆದಿರುವಂತದ್ದಲ್ಲ. ಯಡಿಯೂರಪ್ಪ ಅವರ ಆಪ್ತ ವಲಯದ ಮೇಲೆ IT ದಾಳಿ ನಡೆದಿರುವಂತದ್ದು ವಿಶ್ಲೇಷಣೆ ಮಾಡ್ಬೇಕಾಗತ್ತೆ. ಆಯ್ತಾ? ಆ IT ದಾಳಿ ನಡೆದ ನಂತರನೇ ಮುಖ್ಯಮಂತ್ರಿ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಅವ್ರನ್ನ ಉನ್ನತ ನಾಯಕರ ರೀತಿಯಲ್ಲಿ ಬಿಂಬಿಸುವಂತ ಒಂದು ಪ್ರಯತ್ನಗಳು ನಡೀತವೆ. ಇಂಡಿಯಾ ಟುಡೇ ಇದರಲ್ಲಿ ಕಾನ್ಕ್ಲೇವ್ ಅಲ್ಲೂ ಕೂಡ ಅವರು ಹೇಳ್ತಾರೆ, ಹೌದು, ನಾವು ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು. ಸೊ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯ ಪೂರಕವಾದ ಸಂಬಂಧಗಳು ಇದ್ದೇ ಇದಾವೆ. ಸೊ ಈ ಒಂದು ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಏನು ಉತ್ಪ್ರೇಕ್ಷೆ ಅಲ್ಲ. ಇದು ಹೈಕಮಾಂಡ್ BJPಯ ಒಂದು ಉನ್ನತ ನಾಯಕರು ನಡೆಸ್ತಾ ಇರುವಂತಹ ಕಾರ್ಯತಂತ್ರ, ರಾಜಕೀಯ ದಾಳಗಳನ್ನ ಹೇಗೆ ಉರುಳಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಸೂಚನೆ ಇದಾಗಿದೆ. ಯಾಕೆಂತಂದ್ರೆ ಈ ಬೈ ಎಲೆಕ್ಷನ್ ಈಗ ನಡೀತಾ ಇದೆಯಲ್ಲ, ಸಿಂದಗಿ ಮತ್ತೆ ಹಾನಗಲ್, ಈ ಚುನಾವಣೆಗೂ ಮುನ್ನ ನನ್ನನ್ನ ಸಚಿವ ಸಂಪುಟಕ್ಕೆ ತಗೊಬೇಕು ಮತ್ತೆ ನಂಗೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ವಿಜಯೇಂದ್ರ ಇಟ್ಟಿದ್ರು. ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಹೈಕಮಾಂಡ್. ಅದಲ್ಲದೆ ಚುನಾವಣೆಯಲ್ಲಿ ಅವ್ರಿಗೆ ಉಸ್ತುವಾರಿಯನ್ನೇ ವಹಿಸಿರ್ಲಿಲ್ಲ. ರಾಜ್ಯಾದ್ಯಂತ ವಿರೋಧ ವ್ಯಕ್ತ ಆದ ನಂತರ ಇವ್ರಿಗೆ ವಿಜೇಂದ್ರ ಅವರಿಗೆ ಉಸ್ತುವಾರಿ ಪಟ್ಟಿಯ ಕೊನೆಯಲ್ಲಿ ಸ್ಥಾನ ನೀಡಲಾಗಿದೆ.
ಹೌದು. ಆಯ್ತಾ, ಅದನ್ನ ಕೊನೆಯ ಹಂತದಲ್ಲಿ ಸೇರಿಸಿದಂತಹ ಪಟ್ಟಿಗೆ ಸೇರಿಸಿದಂತಹದ್ದು. ಹ್ಮ್ ಸೊ ಇದೆಲ್ಲದಕ್ಕೂ ಕೂಡ ಹ್ಮ್ ಅಂದ್ರೆ ಬೊಮ್ಮಾಯಿ ಅವರನ್ನ ನಾಯಕರನ್ನಾಗಿ ಬಿಂಬಿಸ್ಬೇಕು, ಹ್ಮ್ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು, ಹ್ಮ್ ಈಗ ಆಗಿರುವಂತಹ ಆರೋಪಗಳಿಂದ ಹೊರ ಬರಬೇಕು, ಹ್ಮ್ ಮತ್ತೆ ಈ ರಾಜ್ಯದಲ್ಲಿ ಮತ್ತೆ ಹ್ಮ್ ಪೂರ್ಣ ಅಂದ್ರೆ ಇಲ್ಲಿವರೆಗೂ ಬಿಜೆಪಿ ಪೂರ್ಣ ಬಹುಮತದಲ್ಲಿ ಯಾವತ್ತೂ ಅಧಿಕಾರ ಹಿಡಿದಿಲ್ಲ. ಹೌದು, ಬಂದಿಲ್ಲ. ಹೌದು. 110, 104 ಹ್ಮ್ ಹೀಗೆ ಬಂದಿದೆ ಹೊರತು ಹ್ಮ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಹಿಡಿದಿಲ್ಲ. ಹ್ಮ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಹಿಡಿಬೇಕು ಅಂತಂದ್ರೆ ಹ್ಮ್ ಕಠಿಣ ನಿರ್ಧಾರಗಳನ್ನ ಕೈಗೊಳ್ಬೇಕು. ಹ್ಮ್ ಯಾರು ಜನರ ವಿಶ್ವಾಸದಲ್ಲಿದ್ದಾರೋ ಅಂತವರನ್ನ ಇಟ್ಕೊಂಡು ಅಂತವರಿಗೆ ಟಿಕೆಟ್ ಕೊಟ್ಟು ಅಂತವರ ನೇತೃತ್ವದಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂತ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಹೊಂದಿದೆ. ಹ್ಮ್ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಹೈಕಮಾಂಡ್ ಸ್ಪಷ್ಟವಾಗಿ ನೀಡಿರುವಂತದ್ದು ಇದರಲ್ಲಿ ಗೊತ್ತಾಗತ್ತೆ ಅರುಣಾಥ್ ಅವರೇ. ಎಸ್ 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 ಜೊತೆಗೆ ನೀವು ಹೇಳಿದಂಗೆ ಈಗ ನಿಮ್ಮ ವಿಶ್ಲೇಷಣೆಯನ್ನು ನಾನು ಏನು ಅಬ್ಸರ್ವ್ ಮಾಡಿದ ಪ್ರಕಾರ ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂಥದ್ದು, ಯಡಿಯೂರಪ್ಪ ಮತ್ತು ಅವರ ಪುತ್ರ ಅವರನ್ನು ಆಲ್ಮೋಸ್ಟ್ ಸಂಪೂರ್ಣವಾಗಿ ಒಂದು ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಯಶಸ್ವಿ ಆಗ್ತಾ ಇರುವಂಥದ್ದು. ಯಶಸ್ವಿ ಅನ್ನೋದಕ್ಕಿಂತ ಆ ನಿಟ್ಟಿನಲ್ಲಿ ಸಾಕ್ತಾ ಇದೆ. ಸೊ ಯಶಸ್ವಿ ಅನ್ನುವಂತ ವಿಚಾರ ಬರಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ನಾವು ಒಂದು ವಿಶೇಷವಾಗಿ ನೋಡ್ಬೇಕೇನು ಅಂತಂದ್ರೆ ಮುಂದಿನ ಚುನಾವಣೆ, ಮುಂದಿನ ಚುನಾವಣೆ ಸಂದರ್ಭದಲ್ಲೂ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇರುತ್ತೆ. ಹಾಗೊಂದು ವೇಳೆ ಯಡಿಯೂರಪ್ಪ ಅವರು ಈ ಹಿಂದೆ ಮಾಡಿದಂತಹ ತಪ್ಪು ಅಂದ್ರೆ ಕೆಜೆಪಿ ಪಕ್ಷವನ್ನ ಕಟ್ಟಿ ಬಿಜೆಪಿಯನ್ನ ಸೋಲ್ಸೋದಕ್ಕೆ ಒಂದು ವೇದಿಕೆ ರೂಪಿಸಿದ್ರಲ್ಲ, ಆ ರೀತಿಯ ತಂತ್ರಗಾರಿಕೆ ಮಾಡಿದ್ರೆ ನಮ್ಮಲ್ಲೂ ಅಸ್ತ್ರಗಳಿವೆ ಅನ್ನುವಂಥದ್ದು ಹೈಕಮಾಂಡ್ ನ ಉತ್ತರ ಆಗಿದೆ ಇದಕ್ಕೆ. ಸೊ ಹಾಗಾಗಿ ನಾವು ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಹೆಚ್ಚಿನ ಜವಾಬ್ದಾರಿಗೆ ಬ್ಲಾಕ್ ಮೇಲ್ ಮಾಡಬಾರ್ದು, ಸೂಕ್ತ ರೀತಿಯಲ್ಲಿ ಮನವರಿಕೆ ಮಾಡ್ಕೊಡಿ, ಸೂಕ್ತ ರೀತಿಯಲ್ಲಿ ಅದಕ್ಕೆ ಮನವಿ ಸಲ್ಲಿಸಿ ಅನ್ನುವಂತಹ ಸಂದೇಶ ಇದರಲ್ಲಿ ಸ್ಪಷ್ಟವಾಗಿ ಇರುವಂತದ್ದು ಕಾಣುತ್ತೆ ತಾರನಾಥ್ ಅವರೇ. ಹೌದು ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.